ಎಲ್ಲರಪ್ಪ ನಾಳೆ ಬ್ಯಾಟ್ರಿ ಕೂಡ ಕಾಲ
ಆದಿರುವಂಥ ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಚಂಪಾಷಷ್ಠಿ ಉತ್ಸವ ನಿಮಿತ್ತವಾಗಿ ನಾಳೆ ರಥೋತ್ಸವ ನಡೆಯಲಿದೆ. ಸುಮಾರು ಲಕ್ಷ ಜನ ಇಲ್ಲಿ 1 ಲಕ್ಷಷ್ಟು ಜನ ಇಲ್ಲಿ ಸೇರುತ್ತಿದ್ದಾರೆ. ಇದಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳೆಲ್ಲ ಅಡ್ಮಿನಿಸ್ಟ್ರೇಟ್ ಆಗಿರುವಂಥ AC ಅವರು ಮತ್ತು ಸಮಿತಿಯವರು MLA ಇಲ್ಲಿರುವಂಥ ಎಲ್ಲ EO ಆ್ಯಂಡ್ ಟೀಮ್ ಎಲ್ಲ ಕೂಡ ಪೊಲೀಸ್ ಇಲಾಖೆ ಎಲ್ಲರೂ ಸಹ ಎಲ್ಲ ವ್ಯವಸ್ಥೆಗಳು ಮಾಡಿದ್ದಾರೆ. ಸುಮಾರು 350ರಿಂದ 400 ಜನ ಕ್ರೌಡ್ ಮ್ಯಾನೇಜ್ಮೆಂಟ್ಗೆ ಇದಕ್ಕೆ ಪೊಲೀಸ್ ಸಿಬ್ಬಂದಿಗಳು ನೇಮಕವಾಗಿದ್ದಾರೆ ಮತ್ತು ವಾಲಂಟಿಯರ್ಸು ಸಹ ಮಾಡ್ತಾ ಇದ್ದಾರೆ. ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥೆಗಳಾಗಿದೆ. ಜನರು ಸಹ ಅದರ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ನಾಳೆ ಒಂದು ದಿವಸ ಎಲ್ಲರೂ ಕೂಡ ಬಂದು ದೇವರ ಕೃಪೆಯನ್ನು ಎಲ್ಲರೂ ಕೂಡ ಪಡ್ಕೋಬೇಕು ಅಂತ ಬೇಕು. ಏನು ಕ್ಲಾಸ್ ಓದ್ತಾ ಇದ್ದಾರೆ? ಯಾವ ಕ್ಲಾಸ್? ಫಸ್ಟ್ ಸ್ಟ್ಯಾಂಡರ್ಡಾ? ನಿಂದು ಸುಹಾನಿ ಫೋಟೋ ಪೋಸ್ಟ್ ಬಾ ಓಕೆ ಸರ್. ಹೌದಾ? ಅವಲ್ಲಿ ಇತ್ತನಾಗೆ ಬರೋಬ್ಬರ ಲಾಸ್ಟ್ ಹಾಕಿರೋದು ಈ ಪೊಲೀಸ್ಗಳು ನೋಡಿ ಪೊಲೀಸ್ನವ್ರು ನೋಡಿ